ಕಳೆದ 20 ವರ್ಷಗಳಿಂದ ಮನೆಯವರ ಸಂಪರ್ಕಕ್ಕೆ ಸಿಗದೆ ದೂರ ಉಳಿದುಕೊಂಡಿದ್ದ ವೃದ್ಧರನ್ನ ಮನೆ ಮಂದಿಗೆ ಹಸ್ತಾಂತರಿಸುವಲ್ಲಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಹಾಗೂ ಹೊಸಬದುಕು ಆಶ್ರಮ ಮತ್ತು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಯಶಸ್ವಿಯಾಗಿದೆ. 40 ದಿನಗಳ ಹಿಂದೆ ಶ್ರೀಕೃಷ್ಣ ಮಠದ ರಥ ಬೀದಿಯಲ್ಲಿ ವೃದ್ಧರೊಬ್ಬರು ಯಾತ್ರಿಕರಲ್ಲಿ ಭಿಕ್ಷೆ ಯಾಚಿಸ್ತಾ ಇರುವುದನ್ನು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರು ಗಮನಿಸಿದರು. ವಿಚಾರಿಸಿದಾಗ ಜೀವನ ನಿರ್ವಹಣೆಗೆ ಅಸಹಾಯಕತೆ ಎದುರಾಗಿರುವುದರಿಂದ ಭಿಕ್ಷಾಟನೆಯಿಂದ ಜೀವನ ಸಾಗಿಸ್ತಾ ಇದ್ದೇನೆಂದು ಗೊತ್ತಾಗಿತ್ತು. ಭಿಕ್ಷಾಟನೆ ಕಾನೂನು ಪ್ರಕಾರ ಅಪರಾಧವಾಗಿದೆ ಅಂತ ವೃದ್ಧರ ಮನವೊಲಿಸಿದ ನಿತ್ಯಾನಂದ ಒಳಕಾಡು ಅವರು ಬಳಿಕ ಕೋಟ್ ರಸ್ತೆಯಲ್ಲಿರುವ ಹೊಸ ಬದುಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಿದ್ರು. ಆಶ್ರಮದ ಸಂಚಾಲಕ ವಿನಯ್ ಚಂದ್ರ ಅವರು ಅದೆಷ್ಟೋ ದಿನಗಳಿಂದ ಸ್ನಾನಾದಿಗಳಿಂದ ದೂರ ಉಳಿದಿದ್ದ ವೃದ್ಧರನ್ನ ಶುಚಿಗೊಳಿಸಿ ಪೌಷ್ಟಿಕ ಆಹಾರ ಒದಗಿಸಿ ಸದೃಢವಾಗಿಸಿದ್ರು. ಬಳಿಕ ವೃದ್ಧರ ಪೂರ್ವಾಪರಗಳನ್ನ ಕಲೆ ಹಾಕಿದಾಗ ವೃದ್ಧರು ಕುಂದಾಪುರ ಭಾಗದವರು ಅಂತ ಹೆಸರು ನಾರಾಯಣ ಅಂತ ತಿಳಿದು ಬಂದಿತ್ತು. ನಿತ್ಯಾನಂದ ಒಳಕಾಡು ಅವರು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಸಿಬ್ಬಂದಿಯ ನೆರವು ಪಡ್ಕೊಂಡು ಅವರ ಮೂಲಕ ವೃದ್ಧರ ಸಂಬಂಧಿಕರನ್ನ ಆಶ್ರಮಕ್ಕೆ ಬರಮಾಡಿಸಿ ವೃದ್ಧರನ್ನ ಸಂಬಂಧಿಕರಿಗೆ ಒಪ್ಪಿಸಿದ್ರು. ವೈಮನಸ್ಸಿನಿಂದಾಗಿ ವೃದ್ಧರು ಮನೆ ತ್ಯಜಿಸಿದ್ರು ಅಂತ ತಿಳಿದು ಬಂದಿದೆ. ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಯೋಜನಾ ಸಂಯೋಜಕಿ ಅಶ್ವಿನಿ, ಆಪ್ತ ಸಮಾಲೋಚಕ ರೋಷನ್ ಅಮೀನ್ ಭಾಗಿಯಾಗಿದ್ರು. ಮನೆಯಲ್ಲಿ ಯಾರಿಲ್ಲ, ಹೆಂಡತಿ ಮಕ್ಕಳು ಅಷ್ಟೇ. ಅವರೆಲ್ಲ ನನ್ನ ಬಿಟ್ಬಿಟ್ಟಿದ್ದಾರೆ. 2 ಎಕರೆ ಜಮೀನಿದೆ ನಂದು. ಎಲ್ಲ ಮನೇಲಿ ಜಮೀನಿದ್ರೆ ಬರ್ತಾರೆ ಮನೆಯವರು, ಏನು ತೊಂದರೆ ಇಲ್ಲ. ಜಮೀನು ಬರೋದಿಲ್ಲ. ನೋಡ ಬರ್ಸೋ ನೋಡ ಬಂದರೆ ಹೋಗ್ತೀರಾ ಅವರೊಟ್ಟಿಗೆ? ಅವರೊಟ್ಟಿಗೆ ಹೋಗುದಿಲ್ಲ. ಯಾಕೆ ಹೋಗಿದ್ದೆ ಹ್ಯಾಂಗೋ ಅಲ್ಲ, ನೋಡು, ಅದು ವಿಚಾರಣೆ ಮಾಡಿ ನೋಡು ಆಯ್ತಾ. ಒಳ್ಳೇದಾಗೋದಕ್ಕೆ ನಾವು ಇದು ಮಾಡಬಾರ್ದಲ್ಲ. ಅಡ್ಡಿಲ್ಲ. ಕಿರುಮಂಜೇಶ್ವರದಲ್ಲಿ ಇರ್ತಾರೆ ಮನೆ.